ಅನು ಪ್ರೊಡಕ್ಷನ್ ನೊಂದಿಗೆ ಸಿಆರ್ ಕ್ರಿಯೇಷನ್ ನಲ್ಲಿ ಮೂಡಿಬಂದಿರುವ ಈಶಾ ಮಹಲಿಂಗೇಶ ಎಂಬ ಭಕ್ತಿಗೀತೆ ಕರ್ನಾಟಕದಾದ್ಯಂತ ವೈರಲ್ ಆಗಿ ಭಾರಿ ಮೆಚ್ಚುಗೆ ಪಡೆದಿದೆ. ಮಹಲಿಂಗೇಶ್ವರ ದೇವರಿಗೆ ಸೀಮಿತವಾಗಿ ರಚಿಸಿದ ಈ ಭಕ್ತಿಗೀತೆ ಸಿಆರ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಂಡಿದ್ದು, ಇಲ್ಲಿಯವರೆಗೆ 20,000ಕ್ಕೂ ಅಧಿಕ ಮಂದಿ ವೀಕ್ಷಣೆ ಮಾಡಿದ್ದಾರೆ. ಜೊತೆಗೆ 2,000ಕ್ಕೂ ಅಧಿಕ ಲೈಕ್ ಸಿಕ್ಕಿದೆ. ಪುತ್ತೂರಿನ ಅದ್ಭುತ ಕಂಠದ ಪುಟಾಣಿ ಜ್ಞಾನ ಗುರುರಾಜ್ ಇವರ ಧ್ವನಿಯಲ್ಲಿ ಈ ಭಕ್ತಿಗೀತೆ ಮೂಡಿಬಂದಿದ್ದು, ರಾಜ್ಯದಲ್ಲಿ ಹೊಸ ಸಂಚಲನವನ್ನ ಮೂಡಿಸಿದೆ.